ಸ್ವಾಮಿಯೇ ಶರಣಂ ಅಯ್ಯಪ್ಪ. ಜಗ್ಗು ತುಳು ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಕರುಣಾವಾರಿಧಿ ಅಯ್ಯಪ್ಪ ಭಕ್ತ ವೃಂದ ಪುತ್ತೂರು ಇವರಿಂದ ಶ್ರೀ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ವಿಶೇಷ ಪಡಿಪೂಜೆ ನೆರವೇರಿತು. ಈ 18 ಮೆಟ್ಟಿಲುಗರ ಪಡಿಪೂಜೆ ನೋಡಲು ಸಿಗುವುದೇ ಅಪರೂಪ. ಕೋಟಿ ಜನ್ಮದ ಪುಣ್ಯ ಎಂದರೂ ಸರಿ. ಈ 18 ಮೆಟ್ಟಿಲುಗಳಿಗೆ ಅದರದ್ದೇ ಆದ ಮಹತ್ವವಿದೆ. 18 ಎಂಬುದು ದೇವರ ಸಾಕ್ಷಾತ್ಕಾರದ ಸಂಖ್ಯೆ. 18 ಮೆಟ್ಟಿಲುಗಳಲ್ಲಿ ಮೊದಲ 5 ಮೆಟ್ಟಿಲುಗಳು ಪಂಚೇಂದ್ರಿಯಗಳ ಸಂಕೇತ ಎಂಬುದು ನಂಬಿಕೆ. ಎಂದರೆ ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಸ್ಪರ್ಶ. ಕಣ್ಣು ಒಳ್ಳೆಯದನ್ನೇ ನೋಡಬೇಕು, ಕಿವಿ ಉತ್ತಮವಾದುದನ್ನೇ ಕೇಳಬೇಕು, ಮೂಗು ತಾಜಾ ಗಾಳಿಯನ್ನು ಮತ್ತು ದೇವರಿಗೆ ಅರ್ಪಿಸಿ ಹೂಗಳ ಸುವಾಸನೆಯನ್ನೇ ಸೇವಿಸಬೇಕು, ನಾಲಗೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಮತ್ತು ಜಪಮಾಲೆಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕೆಂಬುದು ಮೊದಲ 5 ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ. ಮುಂದಿನ 8 ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೆಗ್ಗಳಿಕೆ, ಅಸೂಯೆಗಳ ಸೂಚಕ. ಮುಂದಿನ 3 ಮೆಟ್ಟಿಲುಗಳು ಸತ್ವ ಎಂದರೆ ಒಳ್ಳೆಯತನ, ರಜಸ್ ಮತ್ತು ತಮಸ್ ಎಂಬ 3 ಮಾನವ ಗುಣಗಳ ಸಂಕೇತ. ಕೊನೆಯ 2 ಮೆಟ್ಟಿಲುಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಅಂತಹ ಈ ಪರಮ ಪವಿತ್ರವಾದ 18 ಮೆಟ್ಟಿಲುಗಳಿಗೆ 19/3/2026 ಸಂಜೆ 7 ಗಂಟೆಗೆ ಪಡಿಪೂಜೆ ನೆರವೇರಿಸಲಾಯಿತು.